ನನ್ಗೆ ಹಾಡೋದಂದ್ರೆ ಬಹಳ ಆಸೆ ಇತ್ತು. ಗಣೇಶ ಗೊತ್ತು, ಮನೇಲಿ ಕರಿಯೋಕೆ ಮಾಡಿದ್ರೆ ಮೈಕ್ ಯಾರ ಕೈಯಲ್ಲೂ ಕೊಡಲ್ಲ, ನಾವು ಕಿತ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ. ಯಾಕೆ ಇವಾಗ ಇಷ್ಟೊಂದು ಜನ ಪ್ರೇಕ್ಷಕರಿದ್ದಾರಲ್ಲ ನಾನು ಹಾಡು ಕೇಳಾದ್ಮೇಲೆ. ಸೊ ಹಾಡು ಹಾಡಬೇಕು ಅಂತ ಇದ್ದೆ. ಇವರು ನನ್ಗೆ ಯಾವಾಗ್ಲೂ ಇವ್ರು ರೇಗಿಸ್ತಾ ಇರ್ತಾರೆ. ನಿಮ್ ನಮ್ದೇ ಸಿನಿಮಾಗ ಹಾಡು ಬಿಡು ಚಿನ್ನ ಅಂತ ಹೇಳಿದ್ರು. ಪಾಪ ಬೇರೆ ಪ್ರೊಡ್ಯೂಸರ್ ಯಾಕೆ ರಿಸ್ಕ್ ಬೇಡ, ನಮ್ ಸಿನಿಮಾನಲ್ಲೇ ಹಾಡು ಅಂತ ಹಾಡಿಸಿದ್ರು. ದೇವ್ರ ದಯಕ್ಕೆ ಹಿಟ್ಟಾಯ್ತು ಹಾಡು, ಇಲ್ಲಾಂದ್ರೆ ಕೇಳಿಸ್ಕೊಂಡು ಕೂತ್ಕೊಡ್ಬೇಕಿತ್ತು ನಾನು. ಸೊ ಅದು ಒಂದು ನನ್ನ ಆಸೆ ಈಡೇರಿತು. ಸಿನಿಮಾದಲ್ಲಿ ಹಾಡು ಬೇರೆ ಹಾಡಿದೆ. ಅಂಡ್ ಸ್ಯಾಂಪಲ್ ನಾನು ಒಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡಿಗೆ ಮನೆಯಲ್ಲಿರೋ ಪ್ರತಿಭೆಯನ್ನ ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬಾ ಚೆನ್ನಾಗಿ ಹಾಡಿಸಿದ್ರಿ. ನಾನು ಶಿಲ್ಪಂಗೆ ಹೇಳ್ತಿದ್ದೆ, ಹಿಂಗೆ ಹಾಡ್ತಿದ್ದೀನಿ, ತುಂಬಾ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ ಬಂದು ತುಂಬಾ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಹಾಡಿದ್ರಿ. ಆದ್ರೆ ಜನ ಕೇಳಿದ್ರು ಬರೀ ನಿಮ್ದು ಒಂದರ ಆಟ, ನಾವು 10-15 ಹಾಡ ಕೇಳಿದೀವಿ ಮನೆಯಲ್ಲಿ ಅಂತ. ಅಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯುಯಲ್, ನೀವು ಪ್ರತಿ ಸಿನಿಮಾಲು ಹಾಡಿಸ್ಬೇಕು ಅಂತ ಟ್ಯಾಲೆಂಟ್ ನ ನೀವು ಒಂದೇ ಸಾಂಗ್ ಅಲ್ಲಿ ನಿಲ್ಲಿಸಬಾರ್ದು. ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ನೀವು ಹಾಡಿದ್ಕೆ ಕಾಶ್ಮೀರ್ ಕರ್ಕೊಂಡು ಹೋಗಿದ್ದು. ಇಲ್ಲ, ಖಂಡಿತವಾಗ್ಲೂ ಹೋಗ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಹಾಡಿದ್ರಿ. ಅಂಡ್ ಮ್ಯಾಮ್ ಹಾಡಿದ್ರೆ ನಾನು ನೋಡಿರಲಿಲ್ಲ, ಅಂಡ್ ಇಟ್ ವಾಸ್ ಅ ಸರ್ಪ್ರೈಸ್ ಪ್ಯಾಕೇಜ್. ಅಂಡ್ ಬಟ್ ರೈಟ್ ಟೈಮ್ ಇಂಟ್ರೊಡ್ಯೂಸ್ ಆಯ್ತು ಸರ್. ಐ ಥಿಂಕ್ ಲಾಟ್ ಆಫ್ ಕನೆಕ್ಷನ್ ಮ್ಯಾಮಿಗೆ. ಯಾಕಂತ ಹೇಳಿದ್ರೆ ತುಳು ಭಾಷೆಯಿಂದ ಬಂದಾಗ ಶಿ ಸ್ಯಾಂಗ್ ಇಟ್ ಸೋ ಬ್ಯೂಟಿಫುಲಿ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಅಂಡ್ ಎನ್ನ ಪಿಕ್ಚರ್ಗಳು ಒಂದು 20 ನೋಡ್ತೀನಿ.